ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ತಡೆಯೊಡ್ಡುವ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ತೋರಣಾಳ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ನೇತೃತ್ವದಲ್ಲಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಸಂಘಟಕರ ಮತ್ತು ಸದಸ್ಯರ ಸಹಯೋಗದೊಂದಿಗೆ ಕದ್ರಿ ಗೋರಕ್ಷನಾಥ ಮಂದಿರದಲ್ಲಿ ಮಂಗಳವಾರ ಬೃಹತ್ ಜನಾಗ್ರಹ ಸಭೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ನಾಟಕ, ದೈವಾರಾಧನೆ ನಡೆಯುತ್ತಾ ಇರುವುದೇ ರಾತ್ರಿ ಹೊತ್ತಿನಲ್ಲಿ. ಧಾರ್ಮಿಕ ನಂಬಿಕೆಗಳಿಗೆ ಕಡಿವಾಣ ಹಾಕಿ ಜನರ ನಂಬಿಕೆಗಳನ್ನು ಹಾಳು ಮಾಡುವುದು ಸರಿಯಲ್ಲ. ಇದನ್ನು ನಾವು ಸಹಿಸೋದು ಇಲ್ಲ ಅಂತ ಶ್ರೀ ಕ್ಷೇತ್ರ ಕಟೀಲಿನ ಅರ್ಚಕ ಶ್ರೀ ಹರಿನಾರಾಯಣದಾಸ ಆಸ್ರನ್ನ ಹೇಳಿದರು. ನಮ್ಮ ಊರಿನಲ್ಲಿ ಕೋಲ ಇರ್ಬೋದು, ನಾಗಮಂಡಲ ಇರ್ಬೋದು, ಯಕ್ಷಗಾನ ಇರ್ಬೋದು, ಅದೆಲ್ಲ ರಾತ್ರಿಯ ಹೊತ್ತು ಆಗತಕ್ಕಂಥದ್ದು. ಈಗ ಯಕ್ಷಗಾನಕ್ಕೂ ತೊಂದರೆ ಆಗಿದೆ. ಎಲ್ಲ ಕ್ಷೇತ್ರಗಳಿಗೂ ಒಂದೊಂದು ರೀತಿಯಲ್ಲಿ ಮೊದಲೆಲ್ಲ ಕೊಡೋದು ಒಬ್ಬನಿಗೆ ಅಟ್ಯಾಕ್ ಮಾಡೋದು, ಒಬ್ಬನ ಆಕ್ರಮಣ ಮಾಡುವಾಗ ಯಾರು ಮಾತಾಡೋದಿಲ್ಲ, ಒಬ್ಬೊಬ್ಬನಿಗೆ ಆಕ್ರಮಣ ಮಾಡ್ತಾ ಮಾಡ್ತಾ ಮತ್ತೆ ಎಲ್ಲರಿಗೆ ಈ ವರ್ಷ ಆಗಲ್ಲ, ಎಲ್ಲರಿಗೂ ಒಟ್ಟಿಗಾಗಿ ಮಾಡಿದರೆ ಹಾಗೆ ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಮ್ಮಲ್ಲಿ ಆಗತಕ್ಕಂತಹ ಯಕ್ಷಗಾನ ಇರಲಿ, ನಮ್ಮಲ್ಲಿ ಆಗತಕ್ಕಂತಹ ಕೋಲ ಇರಲಿ, ಇದು ಧಾರ್ಮಿಕ ಕಾರ್ಯಕ್ರಮವೇ. ಇಂತಹ ಕ್ಷೇತ್ರದಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಲೋಕದಲ್ಲಿ ಸಾಮಾಜಿಕ ಜೀವನ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿರತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆದೇಶ ಮಾಡೋದು ಎಷ್ಟು ಇದು ನಮ್ಮ ಜನರ ನಂಬುಗೆಯ ವ್ಯವಸ್ಥೆ. ಜನರ ನಂಬುಗೆಯ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೋದರೆ ಆವಾಗ ನೇಪಾಳದಲ್ಲಿ ಒಂದಾಗಿದೆ ಬಹಳ ದೊಡ್ಡ ಸಮಸ್ಯೆ, ಹಾಗೆ ಇಲ್ಲಿಯೂ ಆಗಬಹುದು. ಯಕ್ಷಗಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಮಾತನಾಡಿ, ಇಂದು ಯಕ್ಷಗಾನ ನಾಟಕ ನಿಲ್ಲಿಸಿದವರು ನಾಳೆ ಕೋಲ ಜಾತ್ರೆಯನ್ನು ಕೂಡ ನಿಲ್ಲಿಸಬಹುದು. ಧಾರ್ಮಿಕ ಚೌಕಟ್ಟನ್ನು ತಪ್ಪಿಸುವ ಕೆಲಸವನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಮೊದಲಿನಂತೆಯೇ ಕಾರ್ಯಕ್ರಮ ನಡೆಸಲು ಅವಕಾಶ ನೀಡಬೇಕು, ಇಲ್ಲವಾದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ಧರಣಿ ನಡೆಸ್ತೇವೆ ಅಂತ ಹೇಳಿದರು. ಈ ಕಲೆಗಳಿಗೆ ನಾಟಕ ರಂಗಭೂಮಿ ಆಗಲಿ, ಯಕ್ಷಗಾನ ಆಗಲಿ ಅಥವಾ ಇನ್ನಿತರ ಯಾವುದೇ ಕಲೆಗಳಿಗಾಗಲಿ ಇದಕ್ಕೆ ಯಾವುದೇ ಕೋಮು ಭಾವನೆಯ ವಿಚಾರಗಳು ಇಲ್ಲ. ಇದರಲ್ಲಿ ಯಾವುದೇ ಜಾತಿ ಧರ್ಮಗಳ ವಿಚಾರ ಇಲ್ಲ. ಇದರಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ನಾಟಕ ರಂಗಭೂಮಿಯಲ್ಲೂ ಕೇವಲ ಹಿಂದೂಗಳಿಗೆ ಮಾತ್ರ, ಮುಸ್ಲಿಮರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಅಂತೇಳಿ ಇಲ್ಲ, ಎಲ್ಲರೂ ಇದ್ದಾರೆ ಅದರಲ್ಲಿ. ಯಕ್ಷಗಾನದಲ್ಲೂ ಇದ್ದಾರೆ. ಮೈಕಿಗಿಂತ ಜಾಸ್ತಿ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಂತ ಹೇಳಿ ಇಟ್ಕೊಳ್ಳೋ ಒಂದು ಉದಾಹರಣೆಗೆ, ಅಲ್ಲಿಯ ಒಂದು ಮೈಕಿಗಿಂತ ಹೆಚ್ಚಿನ ಸೌಂಡು ತಾಸೆಗಿದ್ದೆ, ಕೋಲ ನಡೆಯುವಾಗ ತಾಸೆ ಬಡಿತೇವಲ್ಲ ನಾವು, ಅದಕ್ಕಿದೆ. ನಾಳೆ ಅದಕ್ಕೂ ತರ್ತಾರಾ? ಹಾಗಾದ್ರೆ ಕೋಲವನ್ನು ನಿಲ್ಲಿಸುವುದ ನಾವು? ಜಾತ್ರೆಯಲ್ಲಿ ಚೆಂಡೆ ಬಲಿ ಆಗುತ್ತೆ. ಆ ಚೆಂಡೆ ಸೌಂಡಿಗೆ ಯಕ್ಷಗಾನಕ್ಕಾದ್ರೂ ಚೆಂಡೆಗೆ ನಾವು ಮೈಕ್ ಕೊಡುವಂತಹ ಪದ್ಧತಿ ಇಲ್ಲ, ಯಾಕಂದ್ರೆ ಚೆಂಡೆಯ ವ್ಯಾಲ್ಯೂಮ್ ಹಾಗೆ ಇದೆ. ಹಾಗಾದ್ರೆ ಚೆಂಡೆ ಬಡಿಯುವುದು ನಿಲ್ಲಿಸಿ ಮತ್ತೆ ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ. ಚೆಂಡೆ ಇಲ್ಲದೆ ಯಕ್ಷಗಾನ ಆಗುತ್ತಲ್ಲಿ. ಹಾಗಾದ್ರೆ ಏನಿದ್ರ ಉದ್ದೇಶ? ನಾವು ಗಮನ ಹರಿಸಲೇಬೇಕಾಗತ್ತೆ. ನಾವು ಈಗ ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಖಂಡಿತವಾಗಿ ಇದರಲ್ಲಿ ಸೋಲ್ತೇವೆ. ಆದ ಕಾರಣ ಇದು ಎಲ್ಲವನ್ನು ಒಳಗೊಂಡಂತ ಒಂದು ಧಾರ್ಮಿಕತೆಗೆ ಚೌಕಟ್ಟಿಗೆ ಸವಾಲೊಡ್ಡುವಂತಹ ಒಂದು ವಿಚಾರವನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇದೆ ಎಂಬುದಾಗಿ ನಾನು ನಿರ್ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಜನರ ರಕ್ಷಣೆ, ಕಲೆ ಸಂಸ್ಕೃತಿಯ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ. ಯಕ್ಷಗಾನ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿನ ಬದುಕು. ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸುವ ಕಲೆಯ ನಾಶಕ್ಕೆ ಸರ್ಕಾರ ಹೊರಟಿದೆ. ಈ ಜನಾಗ್ರಹ ಸಭೆಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಆಗಮಿಸಿದ್ದು ಸಮಸ್ಯೆ ಬಗ್ಗೆ ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿ ಪರಿಹಾರ ಕಲ್ಪಿಸಬೇಕು ಅಂತ ಸೇರಿದ ಹಲವು ಕಲಾವಿದರು, ಸಂಘಟಕರು ನುಡಿದರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಎಂ ಬಿ ಪುರಾಣಿಕ್ ಅಧ್ಯಕ್ಷತೆ ವಹಿಸಿದ್ರು. ಧ್ವನಿವರ್ಧಕ ಮಾಲೀಕರ ಸಂಘದ ಅಧ್ಯಕ್ಷ ಧನರಾಜ್ ಶೆಟ್ಟಿ, ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ರಾಜೇಶ್ ನಾಯ್ಕ್, ಉಮಾನತ ಕೋಟ್ಯನ್, ಭಾಗೀರಥಿ ಮುರಳ್ಯ, ಆರ್ಎಸ್ಎಸ್ ಪ್ರಾಂತ ಸಹ ಕಾರ್ಯವಾಹ ಪಿಎಸ್ ಪ್ರಕಾಶ್, ವಿವಿಧ ಸಂಘಟನೆ ಸಂಸ್ಥೆಗಳ ಪ್ರತಿನಿಧಿಗಳು, ಕಲಾವಿದರು ಉಪಸ್ಥಿತರಿದ್ದರು.
ಸಾಂಸ್ಕೃತಿಕ ವೇದಿಕೆಗೆ ಒಂಜಿ ಬಾರಿ ಮಲ್ಲ ಅಡ್ಡಿ ಆತನ ಪಂಡ ಇಂಕ್ಲೆಗೆ ಆತಂಕೋಡು ನಾಟಕ ಮಲ್ಪನು ಒಂಜಿ ಪಾತ್ರದೊಲೈ ಪೋಯರೆ ಬಂಗಾತನು ನಮ್ಮ ಜಿಲ್ಲಾಡಳಿತದ ಈ ವ್ಯವಸ್ಥೆ ಒಂಜಿ ದೇವಸ್ಥಾನ ಪಂಡ ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅವಳು ಸ್ಥಾನ ಪೊಲೀಸ್ ಬರ್ತದೆ ನಾಲೇ ನಾತಿನಿ ಅಂಕಲ್ನ ದೇವರ ದಯವಿಟ್ಟು ಅವು ಮೇಕಪ್ ದೆಪ್ಪನಾಗ ಏತು ಬೇಜಾರಾಪಣು ನೀನು ಆಲೋಚನೆ ಮಲ್ಪಡು ಜಿಲ್ಲಾಡಳಿತ ದಯಪನ್ನಾಗ ಕಲಾವಿದರನ್ನ ಕಣ್ಣನೀರು ಯಾಪಲ್ಲ ಎಡ್ಡೆತ್ತು ಯಕ್ಷಗಾನಲ್ಲ ಅಂಚಿನಿ ಒಂತನಾಗ ಮಲಮಲ್ಲ ವೇಷಗಳು ಬೊಕ್ಕ ಬರೋಡು ಆ ಬಣ್ಣ ಪಾಡ್ದು ಒಂಜಿ 4 ಗಂಟೆಗೆ ವೇಷ ಬಣ್ಣ ಕೊಲ್ಲೋಡಾಪನು ಆ ವೇಷ ವೇದಿಕೆಗೆ ಬೈಜಿ ಬಣ್ಣ ದೆಪ್ಪನಾಗ ಆ ಕಲಾವಿದನ ಮನಸ್ಸಿಗೆ ಏತು ಬೇನೆ ನೀನು ಜಿಲ್ಲಾಡಳಿತ ತೂವಡು ಆಲೋಚನೆ ಮಲ್ಪಡು ಬಾರಿ ಬೇಜಾರ ಒಂದುಂಡು ಈ ವರ್ಷ ನಮ್ಮ ನಾಟಕ ಯಕ್ಷಗಾನ ಒಂದು ಪೂರ ಉಂತುದುಂಡು ಬರ್ಪಿ ವರ್ಷ ಪೇಪರ್ದ ಕಾಸವಾಡು ಪೇಪರ್ ಕೊರ್ಲೆ ಪಂಡ ನೂದು ಡಿಸಿಬಲ್ ಬಂದ ಪೇಪರ್ದ ವೇಷನ ಒಯ್ತುಕೊಂಡು ನಂಚಿನ ದಿನ ಬರ್ರೆ ಸಾಧ್ಯತೆ ಉಂಡು ಟೌನ್ ಹಾಲ್ಡ್ ನಾಟಕ ಅನ್ನಾಗ ಟೌನ್ ಹಾಲ್ಡ್ ನಾಟಕ ಉಂಡ ಇಜ್ಜ ಅಂದು ಎರೆಗ್ಲ ಗೊತ್ತಾ ಒಂದಿಜ್ಜಿ ದಯಪಂಡ ಟೌನ್ ಹಾಲ್ದ ಊಲಯೇ ಎಂಕ್ಲೆಗೆ ಒಂಜಿ ಫ್ಲೆಕ್ಸ್ ಪಾಡ್ ನಂಚಿನ ಅಧಿಕಾರವನ್ನು ಎಂಕುಲಿನಿ ಕಳೆ ಒಂದಾತಂಡು ನಾಟಕ ಅಂದತ್ತು ಒವೇ ಕಾರ್ಯಕ್ರಮ ಅನ್ನಗಲ್ಲ ಟೌನ್ ಹಾಲ್ದ ಊಲೈಡ್ ಕಂಪೌಂಡ್ ಊಲೈಡ್ಲ ಫ್ಲೆಕ್ಸ್ ಪಾಡ್ರೇಜಿ ಅಂಚಿನ ಒಂಜಿ ಒಂದಿನ ಗಮನ ಆಗದೈತೆ ನೋಡು ಶಾಸಕರ ಅಂಚನೆ ಮುಲ್ಪಡ್ದ ಎಂಕಲ್ನ ಸ್ಟಾರ್ಟ್ ಆತಂಡು ಪ್ರಾಬ್ಲಮ್ ತುಳುನಾಡಿನೊಂಜಿ ಪ್ರಯೋಗಶಾಲೆ ಅದು ಉಪಯೋಗ ಮಲ್ತೊಂದುಲ್ಲೇರು ಬೊಕ್ಕ ದೇಶಾದ್ಯಂತ ಒಂದೇನು ಕಾರ್ಯಾಚರಣೆ ಮಲ್ಪುವೇರು ಪನ್ಪನ ಒಂಜಿ ಎಂಕ್ಲೆಗೆ ಒಂಜಿ ಸಂಶಯ ಬರೋಂದುಂಡು